17 ವರ್ಷಗಳ ಹಿಂದೆ ಸಹಕಾರಿ ಬ್ಯಾಂಕ್ ಮಾಡಿದಂತಹ ಒಂದು ಮೋಸಕ್ಕೆ ಪ್ರತಿಯಾಗಿ ಒಬ್ಬ ವ್ಯಕ್ತಿ ನಾಡನ್ನು ತೊರೆದು ಕಾಡನ್ನು ಸೇರಿ ಒಂದು ಕಾರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಯಾರು, ಅವರು ಅಲ್ಲಿ ವಾಸ ಮಾಡೋದಕ್ಕೆ ಕಾರಣ ಏನು ಹಾಗೂ ಅಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀವಿ ಈ ಒಂದು ಸ್ಪೆಷಲ್ ಸ್ಟೋರಿಯಲ್ಲಿ. ಈ ಪ್ರಕೃತಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪ್ರಕೃತಿಯಲ್ಲೇ ಕಳೆದ 17 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ ಈ ವ್ಯಕ್ತಿ. ಕೇವಲ ಒಂದು ಸಹಕಾರಿ ಬ್ಯಾಂಕ್ ಮಾಡಿದಂತಹ ಒಂದು ಮೋಸಕ್ಕೆ ಮನನೊಂದು ನಾಡು ಬಿಟ್ಟು ಕಾಡು ಸೇರಿದ್ದಾರೆ ಈ ಒಂದು ಅಪರೂಪದ ವ್ಯಕ್ತಿ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ನಡೆದಿದೆ. ಸುಳ್ಯ ತಾಲೂಕಿನಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಆರಂತೋಡು ಗ್ರಾಮದ ಅಡ್ತಲೆ ನೆಕ್ಕರೆ ದುರ್ಗಮ ಅರಣ್ಯದ ನಡುವೆ ಸಾಗಿದ್ರೆ ಸಾಕು, ಒಂದು ಸಣ್ಣ ಪ್ಲಾಸ್ಟಿಕ್ ಹೊದಿಕೆಯುಳ್ಳ ಗುಡಿಸಲು ಕಾಣಸಿಗುತ್ತೆ. ಗುಡಿಸಲಿನ ಒಳಗೆ ಹಳೆಯ ಅಂಬಾಸಿಡರ್ ಕಾರ್ನ ಮೇಲೊಂದು ರೇಡಿಯೋದಲ್ಲಿ ಕೇಳುತ್ತಿರುವ ಮಂಗಳೂರು ಆಕಾಶವಾಣಿ ಕೇಂದ್ರದ ಹಳೆಯ ಹಿಂದಿ ಹಾಡುಗಳು. ಕಾರ್ನ ಎದುರಲ್ಲೊಂದು ಹಳೆಯ ಸೈಕಲ್, ಆಗತಾನೆ ಮಾಡಿಟ್ಟ 4-5 ಬುಟ್ಟಿಗಳು, ಗುಡಿಸಲಿನ ಮೂಲೆಯಲ್ಲಿರುವ ಒಲೆಯಿಂದ ಹೊಗೆ ಬರುತ್ತಿರುವ ಹೊಗೆ. ಹೀಗೆ ಹೊಗೆ ನಡುವೆ ಕುರುಚಲುಗಡ್ಡ, ಹರಿದಂಗಿ, ಹವಾಯಿ ಚಪ್ಪಲಿ ಧರಿಸಿರುವ ವ್ಯಕ್ತಿ. ಇವರ ಹೆಸರೇ ಚಂದ್ರಶೇಖರ್. ಈ ಚಂದ್ರಶೇಖರ್ ಕಾರ್ನಲ್ಲಿ ಹೀಗೆ ಯಾಕೆ ವಾಸವಾಗಿದ್ದಾರೆ ಅನ್ನೋದಕ್ಕೊಂದು ಕಾರಣ ಇದೆ. ಈ ಚಂದ್ರಶೇಖರ್ ಮೂಲತಃ ಸುಳ್ಯ ತಾಲೂಕಿನ ನೆಕ್ರಾಲ್ ಕೆಮ್ರಾಜೆ ಗ್ರಾಮದವರು. 2003ರವರೆಗೆ ಚಂದ್ರಶೇಖರ್ ಬಾಳಲ್ಲಿ ಎಲ್ಲವೂ ಸರಿ ಇತ್ತು. 1.5 ಎಕರೆ ಪ್ರದೇಶದಲ್ಲಿ ಅಡಿಕೆ ಕೃಷಿ ಹೊಂದಿದ್ದ ಚಂದ್ರಶೇಖರ್ ಒಳ್ಳೆಯ ಜೀವನವನ್ನ ನಡೆಸ್ತಾ ಇದ್ರು. ಎಲಿಮಲೆ ಸಹಕಾರಿ ಬ್ಯಾಂಕ್ನಿಂದ 40,000 ಸಾಲ ಪಡ್ಕೊಂಡ ಚಂದ್ರಶೇಖರ್ ಸಾಲ ಮರುಪಾವತಿ ಮಾಡಲಾಗದೆ ಇಕ್ಕಟ್ಟಿಗೆ ಸಿಲುಕಿದ್ರು. ನಿಯಮದಂತೆ ಬ್ಯಾಂಕ್ನವರು ಚಂದ್ರಶೇಖರ್ ಆಸ್ತಿಯನ್ನು ಹರಾಜಿಗಿಟ್ರು. ಬ್ಯಾಂಕ್ನವರು ಸಣ್ಣ ಮೊತ್ತಕ್ಕೆ ತನ್ನ ಕೃಷಿ ಜಮೀನನ್ನು ಹರಾಜಿಗಿಟ್ಟ ಬಗ್ಗೆ ಚಂದ್ರಶೇಖರ್ಗೆ ಶಾಕ್ ಆಯಿತು. ತನ್ನ ಅಂಬಾಸಿಡರ್ ಕಾರ್ನೊಂದಿಗೆ ತನ್ನ ಅಕ್ಕನ ಮನೆಯಾದ ಅರಂತೋಡು ಗ್ರಾಮದ ಅಡ್ತಲೆಗೆ ಚಂದ್ರಶೇಖರ್ ಬಂದಿದ್ದಾರೆ. ಕಾಲಕ್ರಮೇಣ ಅಕ್ಕನ ಮನೆಯಲ್ಲೂ ಮನಸ್ತಾಪದಿಂದ ಚಂದ್ರಶೇಖರ್ ಒಬ್ಬಂಟಿಯಾಗಿ ಉಳಿಯುವ ನಿರ್ಧಾರ ಮಾಡಿದ್ದಾರೆ. ಕಾಡು ಮಧ್ಯೆ ಕಾರನ್ನಿರಿಸಿ ಕಾಲಿನ ಮೇಲ್ಭಾಗಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಚಂದ್ರಶೇಖರ್ ಜೀವನ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಕಾಡಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಏಕಾಂಗಿಯಾಗಿದ್ದರೂ ಯಾರೂ ಸಹಾಯವನ್ನ ಇವರಿಗೂ ಪಡೆದಿಲ್ಲ. ಕಾಡಿನಲ್ಲಿ ಹರಿಯುವ ಹೊಳೆಯಲ್ಲಿ ಸ್ನಾನ ನಿತ್ಯಾದಿ ಕರ್ಮಗಳನ್ನು ಚಂದ್ರಶೇಖರ್ ಮುಗಿಸ್ತಾರೆ. ಕಾಡಿನಲ್ಲಿ ಸಿಗುವ ಬಳ್ಳಿಗಳಿಂದ ಬುಟ್ಟಿಯನ್ನು ತಯಾರಿಸಿ ಅಡ್ತಲೆಯ ಒಂದು ಅಂಗಡಿಗೆ ಮಾರಿ ಅಕ್ಕಿ ಸಕ್ಕರೆ ಸೇರಿದಂತೆ ಆಹಾರ ಸಾಮಗ್ರಿಗಳನ್ನು ಖರೀದಿಸ್ತಾರೆ. ಚಂದ್ರಶೇಖರ್ಗೆ ಕಾಡಿನ ಮಧ್ಯದಲ್ಲಿರುವ ಕಾರಿನ ಒಳಭಾಗವೇ ಪ್ರಪಂಚ. ತನ್ನ ಜಮೀನನ್ನು ಮೋಸದಿಂದ ಹರಾಜು ಮಾಡಿದವರಿಗೆ ಶಿಕ್ಷೆ ಆಗಿ ಮತ್ತೆ ಆ ಜಮೀನು ನನಗೆ ಸಿಗಬೇಕು ಅನ್ನೋದೇ ಚಂದ್ರಶೇಖರ್ ಬದುಕಿನ ಏಕಮಾತ್ರ ಕೊರಗು. ಹೀಗೆ ಚಂದ್ರಶೇಖರ್ ಕಾಡಿನಲ್ಲಿ ಏಕಾಂಗಿಯಾಗಿರುವ ಬಗ್ಗೆ ಮಾಹಿತಿ ತಿಳಿದು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ AB ಇಬ್ರಾಹಿಂ ಚಂದ್ರಶೇಖರ್ ಅವರಿರುವ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದರು. ಇಬ್ರಾಹಿಂ ಚಂದ್ರಶೇಖರ್ ಇರುವ ಸ್ಥಳಕ್ಕೆ ಹೋದರು. ಬೇರೊಂದು ಕಡೆ ಅವರಿಗೆ ಜಾಗ ಗುರುತಿಸಿ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದರು. ಜಿಲ್ಲಾಧಿಕಾರಿ ಮಾತಿನಂತೆ ನಡೆದರೂ ಅಧಿಕಾರಿಗಳು ಚಂದ್ರಶೇಖರ್ಗೆ ನೀಡಿದ ಜಾಗ ಅದು ರಬ್ಬರ್ ಕಾಡು. ಜಾಗ ಹಿಡಿಸದ ಚಂದ್ರಶೇಖರ್ ಮತ್ತೆ ಕಾಡಿಗೆ ಮರಳಿ ಕಾರಿನಲ್ಲಿ ವಾಸವಾಗಿದ್ದಾರೆ. ಚಂದ್ರಶೇಖರ್ಗೆ ಇರುವ ಕಾರಿಗೂ ಕಾಡಾನೆಗಳು ಹೋಗಿವೆ. ಕಡವೆ, ಚಿರತೆ, ಕಾಡು ಹಂದಿ, ಕಾಡುಕೋಣಗಳು ಚಂದ್ರಶೇಖರ್ ಕಣ್ಣಾಳತೆ ದೂರದಲ್ಲಿ ಹಾದು ಹೋಗಿವೆ. ವಿಷ ಕಾರ್ಕೋಟಕ ಹಾವುಗಳು ಚಂದ್ರಶೇಖರ್ ಕಾರಿನೊಳಗೆ ಆಗಾಗ ನುಸುಳುತ್ತವೆ. ಕೆಲವೇ ದಿನಗಳ ಹಿಂದೆ ರಾತ್ರಿ ಬೆಳಕಿಲ್ಲದೆ ಕರಿನಾಗನ ಬಾಲ ಹಿಡಿದಿದ್ರಂತೆ ಚಂದ್ರಶೇಖರ್. ಆದರೂ ಕಾಡು ಬಿಡಲೊಪ್ಪದ ಚಂದ್ರಶೇಖರ್ ಕಾರ್ನಲ್ಲಿ ವಾಸವಾಗಿದ್ದಾರೆ. ಚಂದ್ರಶೇಖರ್ ಕಾಡೊಳಗೆ ಇದ್ರೂ ಪ್ರಕೃತಿಗಿಂದು ಅಪಚಾರವೆಸಗಿಲ್ಲ. ಸರ್ 2003-04ರಿಂದ ಇದ್ದೇನೆ ಒಂದೇ ಕಾಡಲ್ಲಿ ರಾತ್ರಿ ಹಗಲು. ಓಕೆ. ಹಾಗೆ ಇದು 21ಕ್ಕೆ ಆಸ್ತಿ ಹರಾಜು. ಆ ನಂತರದ ದಿನಗಳ ಒಂದು ಪರಿಚಯದ ಊರುದಲ್ಲಿ ಬಂದೆ ನಾನು. ಇದು ಅಕ್ಕನ ಮದುವೆ ಕೊಟ್ಟ ಕಾರಣ. ಓಕೆ. ಹಾಗೆ ಅವರಿಗೆ 1.5 ವರ್ಷ ಆಶ್ರಯ ಕೊಟ್ಟರು. ಮತ್ತೆ ಅವರಿಗೆ ಏನೋ ಅನುಕಂಪ ಬರಲಿಲ್ಲ. ಪೊಲೀಸ್ ಅದನ್ನು ಕಳಿಸಿ ಹಾಕಿದೆ. ಇದು ಕೇಂದ್ರ ಸ್ಥಾನ. ಇದು ಈಗ ಇಬ್ಬರನ್ನು ಬಿಟ್ಟು ನಾನು ಆಸ್ತಿಗೆ ಮೌಲ್ಯ ಕೇಳಬೇಕು ಏನಿದ್ರು. ಏನಂದ್ರೆ 28 DC ಅವರ ಮುಂದೆ ನನಗೆ ಎಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. 21 ಠಾಣಕ್ಕೆ ಒಂದು ಗೋಪಾಲ ನಾಯ್ಕ ಅವರನ್ನು ಬಿಟ್ಟು ಈಗ ನನಗೆ ಆಸ್ತಿಗೆ ಮೌಲ್ಯ ಕೇಳಬೇಕು. ಅದೊಂದು ಕೇರಳ ಜಿಲ್ಲೆಗೆ ಸಾಕ್ಷಿ ಇಟ್ಟು ಕೊಡ್ತೇನೆ. ಆಗಿದ್ದರೆ ಪರಿಶೀಲನೆ ಬೇಕು ನನಗೆ. ಆಗ್ತಾ ಉಂಟು. 3 ಪ್ರತಿ ಈಗ ಕೊಡುವುದಿಲ್ಲ, ಹಿಡ್ಕೊಂಡಿದ್ದಾರೆ. ಅದನ್ನು ಸ್ಟೇ ಹಿಡ್ಕೊಂಡಾಗೆ ಒಂದು 2 ಅರ್ಜೆಂಟ್ ಮಾಡ್ಬೋದು. ಒಂದು ಕೈಗಾರಿಕೆ ಸರ್ಟಿಫಿಕೇಟ್, ಅದೀಗ ಉಪಾಯ ಇಲ್ಲ. ಜೀವನೋಪಾಯಕ್ಕೆ ಬುಟ್ಟಿ ಹೇಳ್ತಾ ಇದ್ದೇನೆ. ಇಂಜಿನ್ ಬಳ್ಳಿಯ ಅರಣ್ಯದ ಬಳ್ಳಿಗಳನ್ನು ಕಡಿದು ಜೀವಿಸುವುದು. ಪೇಟೆ ಕರ್ಕೊಂಡು ತಗೊಂಡು ಹೋಗ್ತೀವಿ. ಇದು ಕಾರ್ ಯಾಕೆ ಇನ್ನು ಇಟ್ಕೊಂಡಿದ್ದೀರಿ? ಯಾರು ಅಂದ್ರೆ ಅದು ನಾನು ಸರ್ಕಾರದ ಫೆಸಿಲಿಟಿ ಅಲ್ಲ ಇದು. ಇದು ನನಗೆ ದುಡ್ದು ಬಂದದ್ದು. ನಾನು ದುಡ್ದು ತಗೊಂಡು. ಯಾಕಂದ್ರೆ ವಾಸ್ತವ ಕೊಡದ ಊರಿನಲ್ಲಿ ನಾನೊಂದು ಬದುಕಬೇಕಲ್ಲ. ಅವರಾಗೆ ನನಗೆ ಗುಹೆಯಲ್ಲಿ ಮರದ ಪಟರಲ್ಲಿ ಬದುಕಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಹಾಗಾಗಿ ಇದರೊಳಗೆ ವಾಸಿಸಿಕೊಂಡು ಮುಂದಿನ ಅಧಿಕಾರಿಗಳ ಘನತೆ, ಗೌರವ, ಸರ್ಕಾರದ ಮಾನ್ಯತೆ, ಮರ್ಯಾದೆಗೆ ಅನುಸಾರವಾಗಿ ನಾನು ಅದನ್ನು ಮುಂದುವರಿಸಿಕೊಡ್ಬೇಕು ಫೈಲನ್ನು. ಆದ್ರೆ ಆಗ್ತದೆ, ಇಲ್ಲಾದ್ರೆ ಇಲ್ಲ ಅಂತ. ಸುಬ್ರಹ್ಮಣ್ಯ ಭಟ್ಟ ಇರ್ಬೋದು ಆಸ್ತಿಯಲ್ಲಿ, ಅಥವಾ ಬೇರೆ ಮಾರಾಟ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಪುರೋಹಿತ ಸುಬ್ರಹ್ಮಣ್ಯ, ನಾನು ಕ್ಲಾಸ್ಮೇಟ್ ಆಗಿದ್ದೆ 7ನೇ ತರಗತಿವರೆಗೆ. ಹೌದೌದು. ಕಾಡು ಪ್ರಾಣಿ ಹಾಳು ಉಂಟು ಸಣ್ಣ ಪುಟ್ಟದ. ಅದೇ ಆನೆ, ಇದು ಕಡವೆಗಳು ಬರ್ತಾ ಇದೆ. ಕೋತಿಗಳೆಲ್ಲ ಬರೋದು ಸಾಮಾನ್ಯ ಕಾಡಿನಲ್ಲಿ. ಸುತ್ತ ಇಲ್ಲ
ಬೇರೆ ಜಾಗವನ್ನು ನಂದನ್ನೇ ಅವರು ಸರಿಪಡಿಸಿಕೊಡ್ಲಿ, ನಂದಕ್ಕೆ ಮೌಲ್ಯ ಕೊಟ್ಟು ಖರೀದಿಸಿ ಮಾಡಿಸಲಿ ಅವರು, ಹಾಗೆ ಮುಗಿಸುವ ಅದು ಒಳ್ಳೆಯದು. ಯಾಕೆ ಸರ್ಕಾರಕ್ಕೆ ಮತ್ತೆ ಧೋರಣೆ ಆಗ್ತದೆ. ಅಧಿಕಾರಿಗಳು ಮಾಡಿ ಹಾಕಿ ಸರ್ಕಾರವನ್ನು ಎತ್ತಿಟ್ಕೊಂಡು ತಲೆ ಮೇಲೆ ಭಾರ ಕೂರಿಸಿಕೊಳ್ಳುವುದಕ್ಕೆ, ಅದಕ್ಕಿಂತ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲಿ ತೊಡಕಂತ ಕೂಡ ದಾವೆಗೆ ಇನ್ನೊಂದು ಕೋರ್ಟ್ಗೆ ಹಾಕಲಿ, ನಾನು ಅಲ್ಲಿಂದ ಮೌಲ್ಯ ಕೇಳ್ತೇನೆ, ಸಂದಾಯ ಕೊಡ್ತೇನೆ. ಈಗ ಯಾವ ಜಾಗೆ ಹೆಣ್ಣು ಹೆಂಡಿರೋ ಯಾವ ಸಾಹಸವೂ ಇಲ್ಲ, ಒಂದೇ ದುಡಿಮೆ, ಆಚೆ ದುಡಿದಿರೋ ಪಾತ್ರ, ಹೊಟ್ಟೆ ಈಚೆ ಪಾತ್ರ ಅಂತ ಹೇಳಿದಾಗ ಇದ್ದೇನೆ, ಏನಿಲ್ಲ. ಸಾಕ್ಷಿ ಕಟ್ಟು ಕೊಡ್ತೇನೆ ಮಾತ್ರ, ದೇವಸ್ಥಾನ ಒಂದು ಕಟ್ಟಿ ಸರಿಯಾಗಿ ಕೊಡ್ತೇನೆ. ಅದರಲ್ಲಿ ಆದರೆ ರಾಜೇಂದ್ರ ಸರ್ ವರ್ಗಾವಣೆ ಮಾಡಿದ್ರೆ ಇಲ್ಲ, ಅವರು ಇದ್ರೆ ಒಳ್ಳೇದಿತ್ತಲ್ಲ ಸರ್. ಯಾಕಂದ್ರೆ ನಾನು ಸ್ಟಡಿ ಮಾಡಿದವರು ಪೂರ್ತಿ ಅದೇ ಪ್ರಕಾರ ನೀವು ಬಂದಿದ್ದೀರಿ. ಅವರು ಬರುವಾಗ ಎ ಸಿ ಆಗಿರೋ ಬಂದು ಡಿ ಸಿ ಆಗಿ ಬಂದರು, ಅವರಿಗೆ ಪರಿಶೀಲನೆ ಮಾಡುವಷ್ಟು ಅರ್ಹತೆ ಕಟ್ಟನ್ನು ಮಾಡಿಕೊಡ್ಬೇಕು. ಇದರಲ್ಲಿ ಕಾಡಿನಲ್ಲಿ ಕಾರಿನಲ್ಲಿ ವಾಸವಿದ್ದಾರೆ ಚಂದ್ರಶೇಖರ್ ಕಾಡೊಳಗಿದ್ದರೂ ಪ್ರಕೃತಿಗೆ ಎಂದು ಅಪಚಾರವೆಸಗಿಲ್ಲ. ಕಾಡಿನ ಒಂದು ಗಿಡವನ್ನು ಕಡಿದಿಲ್ಲ, ಕಾಡು ಬಳ್ಳಿಯನ್ನು ಮಾತ್ರ ಬುಟ್ಟಿಗೆ ಉಪಯೋಗಿಸ್ತಾರೆ. ಇದಕ್ಕಾಗಿ ಅರಣ್ಯ ಇಲಾಖೆ ಚಂದ್ರಶೇಖರ್ಗೆ ಕಾಡಿನಲ್ಲಿರೋಕೆ ಅವಕಾಶ ನೀಡಿದೆ. ಕಾಡಿನಲ್ಲಿರುವ ಯಾವುದೇ ಉತ್ಪನ್ನಗಳನ್ನು ನಾನು ಬಳಸೋದಿಲ್ಲ, ಕಾಡಿನಲ್ಲಿ ಸಿಗುವ ಬೆತ್ತವನ್ನು ನಾನು ಕಡಿಯೋದಿಲ್ಲ. ಒಂದು ಸಣ್ಣ ಗಿಡ ಕಡಿದ್ರೂ ಅರಣ್ಯ ಇಲಾಖೆ ನನ್ನ ಮೇಲಿರುವ ನಂಬಿಕೆ ನಾನು ದ್ರೋಹ ಬಗೆದಂತೆ ಆಗುತ್ತೆ ಅಂತ ಹೇಳ್ತಾರೆ. ಚಂದ್ರಶೇಖರ್ಗೆ ಆಧಾರ್ ಕಾರ್ಡ್ ಇಲ್ಲದಿದ್ದರೂ ಆರಂತೋಡು ಗ್ರಾಮ ಪಂಚಾಯತ್ನವರು ಕೊರೋನಾ ಲಸಿಕೆ ನೀಡಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಆಹಾರಕ್ಕೆ ತುಂಬ ಕಷ್ಟಪಟ್ಟವರು ನೀರನ್ನು ಕುಡಿದು ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ತಿಂದು ಹಲವು ದಿನಗಳನ್ನು ಕಳೆದಿದ್ದಾರೆ. ಚಂದ್ರಶೇಖರ್ ನಿರುಪದ್ರವಿ ಜೀವಿ. ಚಂದ್ರಶೇಖರ್ ಹೊರಗಿನ ವೇಷಭೂಷಣ ಜೀವನ ಶೈಲಿ ಭಯಗೊಳಿಸಿದ್ರು ಚಂದ್ರಶೇಖರ್ ಅಂತರ್ಯದಲ್ಲಿರೋದು ಹಾಲು ಮನಸ್ಸು. ಒಂದು ಘಟನೆಯಿಂದ ಮಾನಸಿಕವಾಗಿ ಆಘಾತಕ್ಕೊಳಗಾಗಿರುವ ಚಂದ್ರಶೇಖರ್ ತಾನಾಯಿತು ತನ್ನ ಬದುಕಾಯಿತು ಅಂತ ಬದುಕ್ತಾ ಇದ್ದಾರೆ. ಇಂದಲ್ಲ ನಾಳೆ ತಾನು ಕಳೆದುಕೊಂಡಿರುವ ಭೂಮಿ ಮರಳಿ ತಿಗುವ ವಿಶ್ವಾಸದಿಂದ ಎಲ್ಲ ದಾಖಲೆಗಳನ್ನು ಜತನದಿಂದ ಕಾಪಾಡಿಕೊಂಡಿದ್ದಾರೆ. ಚಂದ್ರಶೇಖರ್ಗೆ ಸದ್ಯ ಬೇಕಾಗಿರೋದು ಇರುವುದಕ್ಕೊಂದು ಭದ್ರವಾದ ಸೂರು, ಘಾಸಿಯಾದ ಮನಸ್ಸಿಗೊಂದು ಚಿಕಿತ್ಸೆ. ಪ್ರಕಾಶ್ ಕಡಬ, ಸ್ಪಂದನ ನ್ಯೂಸ್, ಕಡಬ.